ಈಗಾಗಲೇ ಹಲವು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಫೋನ್ ಕದ್ದಾಲಿಕೆ ಬಗ್ಗೆ ಬಹಳಷ್ಟು ವರದಿಗಳು, ಬಹಳಷ್ಟು ಮಾಹಿತಿಗಳು ಬರ್ತಾ ಇದೆ. ಅದನ್ನು ನಾನು ಗಮನಿಸ್ತಾ ಇದ್ದೇನೆ. ಅದರ ಬಗ್ಗೆ ಹೇಳಬೇಕು ಅಂತೇಳಿ ಆದರೆ ಕಳೆದ 1 ವರ್ಷ 2 ತಿಂಗಳು ಅಂತೇಳಿದರೆ 14 ತಿಂಗಳು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತು ನನ್ನ ಅನಿಸಿಕೆ ಏನು ಅಂತ ಹೇಳಿದರೆ, ಅವರು ಕೂಡ ಕಳೆದ 14 ತಿಂಗಳಲ್ಲಿ ಇದೇ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನೇನು ಆರೋಪವನ್ನು ಹಾಕ್ತಾ ಇಲ್ಲ. ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವಿಷಯದ ಬಗ್ಗೆ ನಾನು ಉಲ್ಲೇಖವನ್ನು ನಾನು ಮಾಡ್ತಾ ಇದ್ದೇನೆ. ಅದರ ಬಗ್ಗೆ ಅವರು ಕೊಟ್ಟಂಥ ಮಾಹಿತಿಯ ಬಗ್ಗೆ ನೋಡಿಕೊಂಡು ನನಗೆ ನನ್ನ ಮಾತನ್ನು ಆಡ್ತಾ ಇದ್ದೇನೆ. ಆದರೆ ಇದೆಲ್ಲವನ್ನು ಗಮನಿಸಿದಾಗ ಒಂದು ಅಧಿಕಾರದ ದುರುಪಯೋಗವನ್ನು ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿದೆ. ಅದರಲ್ಲಿ ಕೂಡ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ವ್ಯಕ್ತಿಗಳ ಬಗ್ಗೆ ಅವರಿಗೆ ಸ್ವಲ್ಪ ಡೌಟ್ ಇದೆ ಅಂಥೇಳಿ ಆದರೆ, ಮತ್ತು JDSನಲ್ಲಿರುವಂಥ ಕೆಲವು ವ್ಯಕ್ತಿಗಳ ಬಗ್ಗೆ ಡೌಟ್ ಇದೆ ಅಂಥೇಳಿ ಆದರೆ ಅವರ ಬಗ್ಗೆ ಮತ್ತು BJPಯ ಹೆಚ್ಚಿನ ಶಾಸಕರುಗಳು ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗಿರುವಾಗ ಒಂದು ಉನ್ನತ ಸ್ಥಾನಮಾನದಲ್ಲಿ ಇಟ್ಟುಕೊಂಡು ಯಾವ ವ್ಯಕ್ತಿ ತನಗೆ ವಿರುದ್ಧವಾಗಿ ನಡೀತಾ ಇದ್ದಾನೆ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳುವಂಥದ್ದು ತನಗೆ ವೈಯಕ್ತಿಕವಾಗಿ ಹಿನ್ನಡೆ ಆಗುವಂಥ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಆದರೆ ಅವರ ಬಗ್ಗೆ ಈ ರೀತಿಯ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಬಹಳ ಅಧಿಕಾರದ ದುರುಪಯೋಗ. ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ, ರಾಜಕಾರಣದ ವ್ಯವಸ್ಥೆಯಲ್ಲಿ ಇದು ಬಹಳ ದೊಡ್ಡ ಕಪ್ಪು ಚುಕ್ಕೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಒಂದು ಕ್ರಿಮಿನಲ್ಸ್ ಆಗಿರ್ಬೋದು, ಇಲ್ಲ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿರುವಂಥ ವ್ಯಕ್ತಿಗಳ ಮೊಬೈಲ್ ಕದ್ದಾಲಿಕೆ ಮಾಡುವಂಥದ್ದು ಸರಿ ಇದೆ. ಆದರೆ ಇದೊಬ್ಬರು ಯಾವುದನ್ನು ಆ ರೀತಿಯ ನೆಗೆಟಿವ್ ಇಲ್ಲದಂಥ ವ್ಯಕ್ತಿಗಳು ಆ ರೀತಿಯಲ್ಲಿ ಫೋನ್ ಕದ್ದಾಲಿಕೆ ಮಾಡುವಂಥದ್ದು, ಒಂದು ಜನಪ್ರತಿನಿಧಿಗಳ ಫೋನ್ ಕದ್ದಾಲಿಕೆ ಮಾಡುವಂಥದ್ದು ನೇರವಾಗಿ ಇದೊಂದು ತಪ್ಪು, ಅಧಿಕಾರದ ದುರುಪಯೋಗ ಮತ್ತು 100ಕ್ಕೆ 100 ಅವರು ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಅದಕ್ಕಾಗಿ ಇದರ ಬಗ್ಗೆ